ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ಕುತ್ತಾರ್ ಕೊರಗತನಿಯ ಆದಿಜಾಗಿದ ಮಾರ್ಗ ಅಭಿವೃದ್ಧಿಗೂ 3 ಕೋಟಿ ರೂಪಾಯಿ ಅನುದಾನ ದೆತ್ತದಿತ್ತರು ಊರ್ದಕಲು ಜಾಗೆ ಬುಡಿದುಕೊರನ ಮಾತ್ರ ಕಾಮಗಾರಿ ಶುರು ಮಲ್ಪೊಲಿಂದು ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಪಂತೆರು ಉಳ್ಳಾಲ ತಾಲೂಕು 300 ಗ್ರಾಮಡು 1.5 ಕೋಟಿ ರೂಪಾಯಿ ಖರ್ಚಿದ ಬೇತೆ ಬೇತೆ ಕಾಮಗಾರಿಲೆಗ್ ಕುತ್ತಾರ ಕೊರಗಜ್ಜನ ಆದಿಜಾಗೆ ಕೈತಲು ಕ್ಷೇತ್ರದ ಶಾಸಕರು ಬೊಕ್ಕ ರಾಜ್ಯ ವಿಧಾನಸಭಾ ಗುರ್ಕಾರ್ಯರು ಯುಟಿ ಖಾದರ್ ಫರೀದ್ ಚಾಲನೆ ಕುರಿಯರು ಖಾದರ್ ಫರೀದ್ ಈ ಪೊರ್ತುಡು ಪಾತಿರ್ದು ಕುತ್ತಾರ್ ಕೊರಗಜ್ಜನ ಆದಿ ಜಾಗೆಗ ಬೇತೆ ಬೇತೆ ಕಡೆ ಹಿಡಿದು ಭಕ್ತಿರು ಬರ್ಪುನಿಡ್ದವ್ರ ಮೂಲ ಸೌಕರ್ಯ ಮಲ್ತು ಕೊಟ್ಟು ನಾವು ನಮ್ಮ ಜವಾಬ್ದಾರಿ ಈ ದಿಟ್ಟಿಡು ಮುಲ್ಪದ ಮಾರ್ಗ ಅಭಿವೃದ್ಧಿಗೂ 3 ಕೋಟಿ ರೂಪಾಯಿ ಅನುದಾನ ದಿತ್ತದೀತಂಡು ಆಂಡ ಊರ್ದಕ್ಕಲು ಜಾಗೆ ಬಿಡುದು ಕೊರನ ಮಾತ್ರ ಕಾಮಗಾರಿ ಶುರು ಮಲ್ಪರೆ ಸಾಧ್ಯ ಅಂತ ಪಂಡಿರು ಇತಿಹಾಸ ಪುದರ್ಪೋಯಿ ಕೊರಗತನಿಯ ಕ್ಷೇತ್ರ ಅಮ್ಲ ಮೊಗೆರು ದರ್ಗಾ ಇಂಚ ಬೇತೆ ಬೇತೆ ಕ್ಷೇತ್ರಗಳಿಗೆ ಜನಕಲು ಬರ್ಪುನ ಸೌಹಾರ್ದ ಪ್ರದೇಶ ಒಂದು ಆದಿತದ ಬೇತೆ ಬೇತೆ ರೀತಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ 1.5 ಕೋಟಿ ರೂಪಾಯಿ ಅನುದಾನ ದೆತ್ತದೀತಂಡು ಇತ್ತೆ ಮಾರ್ಗದ ಬಳಿಚಲಗು ಗುರ್ತಗಾದ ಚಾಲನೆ ಕೊಡ್ತುನೊಂದು ಖಾದರ್ ಫರೀದ್ ಪಂಡೆರು 300 ಗ್ರಾಮ ಪಂಚಾಯತ್ ಗುರ್ಕಾರ್ದಿ ರೇಹನಾ ಬಾನು ಒತ್ತು ಗುರ್ಕಾರ್ಯರು ಮಹಾಬಲ ಟಿ ದೆಪ್ಪಲಿಮಾರ್ ಪಂಜಂದಾಯ ಬಂಟ ವೈದ್ಯನಾಥ ಟ್ರಸ್ಟ್ ಒತ್ತು ಗುರ್ಕಾರ್ಯರು ಮಹಾಬಲ ಹೆಗ್ಡೆ ದೆಬ್ಬಲಿ ದೈವದ ಪೂಜಾರಿ ಮಾಯಿಲಾ ರಾಣಿಪುರ ಪಂಚಾಯತ್ ಸದಸ್ಯರಾಯರು ಮುಸ್ತಫಾ ದುಮ್ಮದ ಗುರ್ಕಾರ್ಯರು ವಿಲ್ಫ್ರೆಡ್ ಡಿಸೋಜಾ ಬೊಕ್ಕ ವಿಶಾಲಾಕ್ಷಿ ನವೀನ್ ಡಿಸೋಜಾ ಸಿರಾಜ್ ಮದನಿ ನಗರ ಹಸನಬ್ಬ ಸಂತೋಷ್ ನಗರ ಪುಷ್ಪ ಅಂಚನ್ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ ಸಿಂಪಿಗೇರ ಭಾಸ್ಕರ್ ಕುತ್ತಾರ್ ದೇವಪ್ರಸಾದ್ ಶೆಟ್ಟಿ ಗುತ್ತಿಗೆದಾರರು ಅಬ್ದುಲ್ ರಹಿಮಾನ್ ಈ ಪೊರ್ತೊಡಿತ್ತರು ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿ ಹೊಂದುವ ಗ್ರಾಮದಲ್ಲಿ ಒಂದಾದ 300 ಗ್ರಾಮ ಅತ್ಯಂತ ಅಭಿವೃದ್ಧಿ ಹೊಂದಿದ ಪ್ರದೇಶವಾಗಿದೆ. ಈ ಒಂದು ಪ್ರದೇಶದಲ್ಲಿ ಇತಿಹಾಸ ಪ್ರಸಿದ್ಧವಾದ ಕೊರಗಜ್ಜ ಕ್ಷೇತ್ರ, ಅದು ರಾಣಿಪುರ ಚರ್ಚ್ ಇರಲಿ, ಇದಕ್ಕೆ ಬರುವಂಥ ಅಮ್ಮನಮಗರ ದರ್ಗಾ ಇರಲಿ, ಇನ್ನು ಎಲ್ಲ ಸಂತೋಷ್ ನಗರ ಮತ್ತು ಮದನ್ ನಗರ, ಅದೇ ರೀತಿ ಮೆಡಿಕಲ್ ಇಂಜಿ ಎಲ್ಲ ಧಾರ್ಮಿಕ ಕ್ಷೇತ್ರಗಳು ಕೂಡ ಇವತ್ತು ಇಲ್ಲಿ ಇರುವಂಥದ್ದು ಅತ್ಯಂತ ಸೌಹಾರ್ದ ಪ್ರದೇಶವಾಗಿದೆ. ಈಗಾಗಲೇ ಒಂದು ಹಂತದ ಅಭಿವೃದ್ಧಿ ಆಗಿದೆ. ಭಾಳಷ್ಟು ಪ್ರವಾಸಿಗರು ಮತ್ತು ರಾಜ್ಯ ರಾಷ್ಟ್ರ ಜನರು ಇಲ್ಲಿಗೆ ಬರೋ ಸಂದರ್ಭದಲ್ಲಿ ಈ ಗ್ರಾಮ ಇನ್ನಷ್ಟು ಉತ್ತಮಪಡಿಸಬೇಕಂತ ಹೇಳಿಕೊಂಡು ಎಲ್ಲ ಲಿಂಕ್ ರಸ್ತೆ ಜೊತೆಯಲ್ಲಿ ಎಲ್ಲ ಜನರ ಅಪೇಕ್ಷೆ ಇತ್ತ ಅದನ್ನು ನಾವು ಇವತ್ತು ಅಭಿವೃದ್ಧಿಪಡಿಸಬೇಕಂತ ಹೇಳಿ ಈಗಾಗಲೇ ಸುಮಾರು 1.5 ಕೋಟಿ ರೂಪಾಯಿ ಅನುದಾನವನ್ನು ಈ ಗ್ರಾಮಕ್ಕೆ ಮೀಸಲಿಟ್ಟಿದ್ದೇವೆ. ಆದ ಕಾರಣ ಒಂದು ಕಡೆ ಸಾಂಕೇತಿಕವಾಗಿ ಈ ಒಂದು ಫಲಿತವಾದ ಸ್ಥಳದಲ್ಲಿ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ನಮ್ಮ ಜೊತೆ ಈ ಒಂದು ಕೆಲಸಕ್ಕೆ ಸುಮಾರು 55 ಲಕ್ಷ ರೂಪಾಯಿ ಅನುದಾನ ಇಟ್ಟು ಒಂದು ಹಂತದ ಕೆಲಸ ಜೊತೆಯಲ್ಲಿ ಬೇರೆ ಬೇರೆ ಕೆಲಸ ಕಾಮಗಾರಿಗಳು ಇವತ್ತು ಪ್ರಾರಂಭ ಆಗಲಿಕ್ಕಿದೆ. ಬೆಳ್ತಂಗಡಿ ತಾಲೂಕದ ಮಾತಾ ಗ್ರಾಮಸ್ಥರು ಒಟ್ಟಾದ ಅಭಿಮಾನ ತೆರಿಪಾಯಿ ನೀಡಿದವರ ಮನಸ್ಸಿಡಿತ್ತಿನ ಬೇನೆ ಬೇಜಾರು ಮಾದಿದ ತೃಪ್ತಿ ಆತನೆಂದು ಡಾಕ್ಟರ್ ವೀರೇಂದ್ರ ಹೆಗ್ಡೆರು ಪಂತರು ಶ್ರೀ ಕ್ಷೇತ್ರ ಧರ್ಮಸ್ಥಳಡು ಐತಾರ ಚಂಡಿಕಾ ಹೋಮ ಬೊಕ್ಕ ಸತ್ಯ ದರ್ಶನ ಸಬಿಟಾರ್ ಪಾತಿರಿಯರು ಬೆಳ್ತಂಗಡಿ ತಾಲೂಕದ ಮಾತಾ 81 ಗ್ರಾಮಲಿನ ಗ್ರಾಮಸ್ಥರು ಸೇರಿದ ಐತಾರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನಡು ಸತ್ಯ ದರ್ಶನ ಸಭೆ ಬೊಕ್ಕ ಕ್ಷೇತ್ರಡು ಚಂಡಿಕಾ ಹೋಮ ಅಟ್ಟಣೆ ಮಲ್ತದಿತ್ತರು. ಸಭೆಡ್ದು ತುಂಬತ್ತ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನಡು ಪೂಜೆ ಮಲ್ಪುನ ರಾಮಕೃಷ್ಣ ಕಲ್ಲುರಾಯರ್ನ ದುಂಬಾಳ್ತೆಡು ಚಂಡಿಕಾ ಹೋಮ ನಡಪಾಯರು. ಚಂಡಿಕಾ ಹೋಮದ ಪೂರ್ಣಾಹುತಿದ ಪೊರ್ತುಡು ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗಡೆ ಬೊಕ್ಕ ಕುಟುಂಬದ ಮಾತ ಸದಸ್ಯರಿದ್ದರು. ಅಮೃತ ವರ್ಷಿಣಿ ಸಭಾಭವನಡು ನಡತಿನ ಸತ್ಯ ದರ್ಶನ ಸಭೆಟ್ ಸಭೆತ ಸಂಚಾಲಕಿಯರು ಸುಬ್ರಹ್ಮಣ್ಯ ಅಗರ್ತಾ ಪಾತಿರ್ದು ಸತ್ಯ ಧರ್ಮ ನ್ಯಾಯ ನೀತಿ ಏಪೊಗ್ಲ ನೆಲೆ ಉಂತುದಿನ ಪವಿತ್ರ ಕ್ಷೇತ್ರ ಧರ್ಮಸ್ಥಳದ ಪವಿತ್ರತೆ ರಕ್ಷಣೆಗೆ ಇಡೀ ತಾಲೂಕದ ಜನ ತಯಾರುಲ್ಲ ಸತ್ಯದ ಸಾಕ್ಷಾತ್ಕಾರ ಆವೊಂದುಂಡು ಬೆಳ್ತಂಗಡಿ ತಾಲೂಕದ ಮಾತಿರ್ಲ ಧರ್ಮಸ್ಥಳದ ರಾಯಭಾರಿಲಾದ ಧರ್ಮಕ್ಷೇತ್ರದ ಸೇವೆ ಮಲ್ಪೇರೆಂದು ಪಂಡಿರು. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಬೊಕ್ಕ ರಾಜ್ಯಸಭಾ ಸದಸ್ಯರು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರು ಸಭೆಟು ಪಾತಿರ್ದು ಮನಸ್ಸುಡು ಒಂತೆ ಬೇನೆ ಇತ್ತಂಡು ಚಿಂತನ ಮಂತನುಗೂ ಅವಕಾಶ ಇಜ್ಜಾಂಡು ಬೆಳ್ತಂಗಡಿ ತಾಲೂಕದ ಮಾತಾ ಗ್ರಾಮಲಿನ ಗ್ರಾಮಸ್ಥರು ಒಟ್ಟಾದ ಬತದ ಪ್ರೀತಿ ವಿಶ್ವಾಸ ಮರ್ಯಾದೆ ಅಭಿಮಾನ ತೋಜಾಯಿ ನೀಡಿದವರ ತೃಪ್ತಿ ಆತನು. ಒಂದು ಕುಟುಂಬದ ಕಾರ್ಯಕ್ರಮದಂಚ ಮಾತಿರ್ಲ ಸಂಭ್ರಮಡು ಪಾಲ್ದೆ ತಂದಿರು. ಪಾಕ ಹೊಸ ಯೋಜನೆಯನ್ನು ಅನುಷ್ಠಾನ ಮಲ್ಪುಂಡು ಮಾತಿರ್ಲ ನಿಕ್ಲಿನ ಇಲ್ಲು ಗ್ರಾಮದ ಏಳಿಗೆ ಬಗೆಟ್ ಪ್ರಾರ್ಥನೆ ಮಲ್ತೋನ್ಲೆ ಎಂದು ಹೆಗ್ಡೆರು ಪಂಡೆರು. ಡಾಕ್ಟರ್ ಪ್ರದೀಪ್ ನಾವೂರು ಬೆದ್ರದ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಗುರ್ಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವ ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ಅನುವಂಶಿಕ ಆಡಳಿತದಾರರು ಶರತ್ ಕೃಷ್ಣ ಪಡ್ವೆಟ್ ನಾಯ
ಉದ್ಯಮಿ ಶಶಿಧರ್ ಶೆಟ್ಟಿ ಬರೋಡ, ಜನಜಾಗೃತಿ ವೇದಿಕೆ ದತ್ತಾಪಕ ಗುರು ಕಾರ್ಯಕ್ಕೆ ವಸಂತ ಸಾಲ್ಯಾನ್, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಡಾಕ್ಟರ್ ಹೇಮಾವತಿ ಬಿ ಹೆಗಡೆ, ಡಿ ಹರ್ಷೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಡಿ ಸುರೇಂದ್ರ ಕುಮಾರ್, ಅನಿತಾ ಸುರೇಂದ್ರ ಕುಮಾರ್, ಶ್ರದ್ಧಾ ಅಮಿತ್, ಮೈತ್ರಿ ನಂದೀಶ್ ಸಭೆಟು ಪಾಲ್ಗೊಂಡಿರು. ಉಜಿರೆ ಬೇರೆ ದಕ್ಷಿಣ ಸಂಘದ ಗುರುಕಾರ್ಯರು ಪ್ರಸಾದ್ ಬಿಎಸ್, ಸೊಲ್ಮೆ ಸಂದಾಯರು, ಎಸ್ಡಿಎಂ ಸ್ವಾಯತ್ತ ಕಾಲೇಜು ಉಪನ್ಯಾಸಕರು ಪ್ರೊಫೆಸರ್ ಸುವೀರ್ ಜೈನ್ ನೆಲಿಕಾರ್, ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಇವತ್ತು ಬೆಳ್ತಂಗಡಿ ತಾಲೂಕನ್ನು ನಾವು ನಮ್ಮ ಕುಟುಂಬ ಅಂತ ಭಾವಿಸಿದಾಗ, ನಮ್ಮ ಮನೆ ಅಂತ ಭಾವಿಸಿದಾಗ, ನಮ್ಮ ಮನೆಗಿರುವ ದೇವರ ಕೋಣೆ ಯಾವುದಾದರೂ ಇದ್ದರೆ ಅದಕ್ಕೆ ಪ್ರಶಸ್ತವಾದ ಮತ್ತು ಯೋಗ್ಯವಾದಂತಹ ದೇವರ ಕೋಣೆ ಒಂದಿದ್ರೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಆ ದೇವರ ಕೋಣೆಯ ಮುಂದೆ ನಾವಿವತ್ತು ಸೇರಿದ್ದೇವೆ ಬಂಧುಗಳೇ. ತಾಲೂಕಿನ ಸಮೃದ್ಧಿಗಾಗಿ, ತಾಲೂಕಿನಲ್ಲಿ ಉಂಟಾಗಿರುವ ಅಥವಾ ಉಂಟಾಗಬಹುದಾದ ಗೊಂದಲಗಳ ನಿವಾರಣೆ ಮತ್ತು ಮತ್ತೊಮ್ಮೆ ಸತ್ಯದ ಅರಿವು ಜಗತ್ತಿಗೆ ಮೂಡಲಿ ಅಂತ ಹೇಳುವಂತಹ ಆಸೆಯೊಂದಿಗೆ ಆ ಬೇಡಿಕೆಯನ್ನು ತಾಯಿಯ ಮುಂದೆ, ತಾಯಿ ದುರ್ಗೆಯ ಮುಂದೆ ಇಡುವುದಕ್ಕಾಗಿ, ಸ್ವಾಮಿ ಮಂಜುನಾಥನ ಮುಂದೆ ಇಡುವುದಕ್ಕಾಗಿ, ಅಣ್ಣಪ್ಪನ ಹತ್ರ ಬೇಡಿಕೊಳ್ಳುವುದಕ್ಕಾಗಿ ನಾವಿಲ್ಲಿ ಸೇರಿದ್ದೇವೆ ಬಂಧುಗಳೇ. ಅತ್ಯಂತ ಸಂತೋಷದ ನಮ್ಮ ಕಲ್ಲೂರಾಯರು ಮಾಡಿದಂಥ ಹೋಮವನ್ನು ನೋಡಿ ತುಂಬ ಸಂತೋಷಪಟ್ಟಿದ್ದಾನೆ. ಭಾಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಇದನ್ನು ಏರ್ಪಡಿಸಿದವರು ಯಾರು ಅಂದರೆ ಎಲ್ಲ ನಮ್ಮ ಭಕ್ತರು ಏರ್ಪಡಿಸಿದಂಥ ಈ ಚಂಡಿಕಾ ಪರಮೇಶ್ವರಿ ಹೋಮದಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇಷ್ಟು ಜನ ಬಂದು ತನುಮಾನದಿಂದ ಭಾಗವಹಿಸಿದ್ದೀರಿ. ಇದು ನನಗೆ ತುಂಬ ಸಂತೋಷವನ್ನು ಉಂಟು ಮಾಡಿದೆ. ಸುಮಾರು 19 ಸಂಸ್ಥೆಗಳವರು ನೀವು ಇಲ್ಲಿ ಸೇರಿದ್ದೀರಿ. 19 ವಿವಿಧ ಸಂಘಟನೆಗಳವರು ಸೇರಿ ಕಾರ್ಯಕ್ರಮ ರೂಪಿಸಿದ್ದೀವಿ. ನಿಮಗೆಲ್ಲ ನಾನು ತುಂಬ ನಾನು ಮತ್ತು ನನ್ನ ಕುಟುಂಬದವರು ನಾವು ತುಂಬ ಕೃತಜ್ಞರಾಗಿದ್ದೇವೆ. ಮತ್ತು ಎಲ್ಲ ರೀತಿಯಿಂದ ಕೂಡ ನೀವು ಮಾಡಿರುವಂಥ ಈ ಸೇವೆಗೆ ನಾನು ತುಂಬ ಸಂತೋಷ ಆಗಿದೆ. ಈಗ ಸತ್ಯದರ್ಶನ ಅಂತಂದರೆ ನಮ್ಮ ಮನಸ್ಸಿಗೆ ಇಲ್ಲಿ ತುಂಬ ತೃಪ್ತಿ ಆಗುವಂಥ ರೀತಿಯಲ್ಲಿ ನೀವು ಕಾರ್ಯಕ್ರಮ ರೂಪಿಸಿದ್ದೀರಿ. ತುಂಬ ಸಂತೋಷ ಆಗಿದೆ. ಮಂಗಳೂರು ದಸರಾ ಮೆರವಣಿಗೆ ಅಕ್ಟೋಬರ್ 2 ನಡಪೆರೆ ಇತ್ತದು. ಐಕ ಬೋಡಾಯಿನ ವ್ಯವಸ್ಥೆಲು ಮಾತಾತಂಡು ಮೆರವಣಿಗೆ ಗೆಲ್ಮೇಡು ನಡಪೆರೆ ಮಾತಿರ್ನಲ್ಲ ಸಹಕಾರ ಅಗತ್ಯ ಅಂದು ಕುದೋಳಿ ಕ್ಷೇತ್ರ ಆಡಳಿತ ಮಂಡಳಿ ಪಣವು ಗುರುಕಾರ್ಯರು ಪದ್ಮರಾಜ ಆರ್ ಪೂಜಾರಿ ಪಂತೆರು. ಪೊಲೀಸ್ ಅಧಿಕಾರಿಗಳು ಬೊಕ್ಕ ಸ್ತಬ್ಧ ಚಿತ್ರ ಟ್ಯಾಬ್ಲೋ ಪ್ರತಿನಿಧಿಲೇನ ಸಭೆಟು ಆರ್ಪಾತಿರಿಯರು. ಕುಡ್ಲಾ ದಸರಾದ ಲೆಕ್ಕುಡು ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಸಭಾಂಗಣಡು ಪೊಲೀಸ್ ಅಧಿಕಾರಿಗಳು ಬೊಕ್ಕ ಟ್ಯಾಬ್ಲೋ ಮುಖ್ಯಸ್ಥರಿನ ಸಭೆ ನಡೆತಂಡು. ಸಭೆಟ್ ಗೋಕರ್ಣನಾಥ ಕ್ಷೇತ್ರದ ಆಡಳಿತ ಮಂಡಳಿ ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಪಾತೆರ್ದು ಮಂಗಳೂರು ದಸರಾ ಮಹೋತ್ಸವದ ಮೆರವಣಿಗೆ ಅಕ್ಟೋಬರ್ 2 ನಡಪೆರೆ ಇತ್ತದು. ಐಕ್ ಬೋಡಾಯಿನ ಮಾತಾ ವ್ಯವಸ್ಥೆಯಲ್ಲಿನ ಮಲ್ತದಂಡು ವರ್ಷಲದಂಚ ಮೆರವಣಿಗೆ ಗೆಲ್ಮೇಡ ನಡಪೆರೆ ಮಾತಿರ್ನಲ ಸಹಕಾರ ಮುಖ್ಯ ಆತುಂಡು. ದೇಶದ ಲಕ್ಷಗಟ್ಟಲೆ ಜನ ಮೆರವಣಿಗೆದ ಲೆಕ್ಕೊಡು ತಿರ್ಗಾಟಕ್ಕೆ ಬರ್ಪನ ಅಂದಾಜು ಉಂಡು ಎಂದು ಪಂಡಿರು. ರಾಜ್ಯದ ಬೇತೆ ಬೇತೆ ಕಡಿಡದ ಕಲಾಕೂಟದಕ್ಕಲು, ವಾದ್ಯ ಮೇಳದಕ್ಕಲು, ಭಜನಾ ಕೂಟದಕ್ಕಲು ಬೊಕ್ಕ ಅಚ್ಪೋರ್ದ ಹೆಚ್ಚ ಟ್ಯಾಬ್ಲಲು ಪಾಲ್ದಿತಂದ್ರೆ ಉಲ್ಲ. ಸರ್ಕಾರದ ನಿರ್ದೇಶನ ಪಾಲನೆ ಮಲ್ತೊಂದು ಮೆರವಣಿಗೆ ಸರಿಯಾಯಿನ ಸೂತ್ರೋಡು ನಡಪಾರೆ ಮಾತಿರ್ಲ ಸಹಕಾರ ಕೋರಡೊಂದು ಪದ್ಮರಾಜ ಆರ್ ಪೂಜಾರಿ ಭಿನ್ನೈತೊಂದಿರು. ನಗರ ಅಪರಾಧ ಬೊಕ್ಕ ಸಂಚಾರ ವಿಭಾಗದ ಪೊಲೀಸ್ ಕಮಿಷನರ್ ರವಿಶಂಕರ್ ಪಾತಿರ್ದು ಶೋಭಾಯಾತ್ರೆಡು ಡಿಜೆಗೆ ಅವಕಾಶ ಇಜ್ಜಿ ಗಣೇಶೋತ್ಸವದ ಅವಕಾಶ ಕೊಡ್ತುಜಿ ಒಂಜು ಟ್ಯಾಬ್ಲೋಡು 2 ಸ್ಪೀಕರ್ ಗಳಸುಲಿ ದಸರಾ ಉಚ್ಚೇದ ಮೆರವಣಿಗೆದ ಗೆಲ್ಮೆಗೆ ಪೊಲೀಸ್ ಇಲಾಖೆ ಇಡೀ ಸಹಕಾರ ಕೊರ್ಪುಣೊಂದು ಪಂಡಿರು. ನಗರ ಕೇಂದ್ರ ಒತ್ತು ವಿಭಾಗದ ಎಸಿಪಿ ಪ್ರತಾಪ್ ಸಿಂಹ ತೋರಡ್, ನಗರ ಸಂಚಾರ ವಿಭಾಗದ ಸಹಾಯಕ ಪೊಲೀಸ್ ಕಮಿಷನರ್ ನಜ್ಮಾ ಫಾರೂಕಿ ಮೆರವಣಿಗೆ ಸಾಗುನ ಸಾದಿಡು ಪೊಲೀಸರದಿತ್ತೊನ್ನ ಭದ್ರತೆದ ವ್ಯವಸ್ಥೆಲಿನ ಬಗೆಟ್ ವಿವರ ಕೊರಿಯರು. ಕ್ಷೇತ್ರದ ಗುರುಕಾರ್ಯರು ಜಯರಾಜ್ ಸೋಮಸುಂದರಂ ಗುರುಕಾರ್ಯ ವಹಿಸಿದಿದ್ದರು. ಕಾರ್ಯಂತಿರು ಬಿ ಮಾಧವ ಸುವರ್ಣ, ಟ್ರಸ್ಟಿ ಸಂತೋಷ್ ಜೆ ಪೂಜಾರಿ, ಕ್ಷೇತ್ರ ಅಭಿವೃದ್ಧಿ ಸಮಿತಿದ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಒಟ್ಟು ಗುರುಕಾರ್ಯರು ಡಾಕ್ಟರ್ ಬಿಜಿ ಸುವರ್ಣ, ಸದಸ್ಯರು ಲೀಲಾಕ್ಷ ಬಿ ಕರ್ಕೇರ, ಕೇಂದ್ರ ಒತ್ತು ವಿಭಾಗದ ಎಸಿಪಿ ಪ್ರತಾಪ್ ಸಿಂಹ ತೋರಡ್, ಬಂದರ್ ಸ್ಟೇಷನ್ ಇನ್ಸ್ಪೆಕ್ಟರ್ ಅಜ್ಮತ್ ಅಲಿ ಸಭೆಟಿದ್ದರು. ಬರುವಂಥ ಜನರ ಒಂದು ಸಂಖ್ಯೆ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ನೀವು ಈಗ ನಾವು 4 ಗಂಟೆಗೆ ಇಲ್ಲಿಂದ ಹೊರಡಬೇಕಾದ್ರೆ ನೀವು 2 ಗಂಟೆಯ ಮೊದಲೇ ಬರಬೇಕಾಗುತ್ತೆ. ನೀವು ಕೆಲಸಗಳನ್ನು ಈಗ ಒಂದು ದಿವಸ ನೀವು ಹೇಗೂ ಇಷ್ಟು ಕಷ್ಟಪಟ್ಟು ಎಲ್ಲ ಏನು ಲಾರಿದ್ದು ಟ್ರಕ್ಗಳನ್ನೆಲ್ಲ ಮೊದಲೇ ನೀವು ತಗೊಂಡು ಬಂದಿರ್ತೀರಿ. ಅದರ ಕೆಲಸಗಳನ್ನು ಸ್ವಲ್ಪ ಬೇಗನೆ ಪೂರೈಸ್ಕೊಂಡು ಅಕಸ್ಮಾತ್ ಆಗಲಿಲ್ಲ ಅಂದರೆ ನೀವು ಎಲ್ಲಿ ಬಂದು ಸೇರ್ತೀರಿ ಅಂಥ ಜಾಗದಲ್ಲೇ ನಿಲ್ಲಿಸಿ ಅಲ್ಲಿ ಕೆಲಸವನ್ನು ಮುಂದುವರಿಸುವಂಥದ್ದು. ಅದನ್ನು ಮಾಡಿದರೆ ಸಮಯಕ್ಕೆ ಸರಿಯಾಗಿ ನಮಗೆ ಹೊರಡಲಿಕ್ಕೆ ಸಹಾಯ ಆಗುತ್ತಂತ ಹೇಳುವಂಥದ್ದು. ಮಂಗಳೂರಲ್ಲಿ ಎದುರುಗಡೆ ಸ್ಥಳನೇ ಪಾರ್ಕಿಂಗ್ಗೆ ತುಂಬ ಇಕ್ಕಟ್ಟಿನ ಪರಿಸ್ಥಿತಿ. ಯಾರೇ ಆಗಲಿ ಬರಬೇಕು ಅಂದರೆ ಕಾರಲ್ಲೇ ಬರ್ತಾರೆ, ಬೈಕಲ್ಲಿ ಬರ್ತಾರೆ. ಈಗ ರೋಡಲ್ಲಿ ಪಾರ್ಕ್ ಮಾಡ್ಸೋ ನಾವು ಒಂದು ಕಡೆ ಇರ್ತಿದ್ರೆ ಬಟ್ ಅಲ್ಲಿ
ತೇರು ಮತ್ತು ಇದು ಮೆರವಣಿಗೆ ಇರೋದ್ರಿಂದ ಅಲ್ಲಿ ನಾವು ನಿಷೇಧಿಸ್ತೀವಿ. ಸೊ ಅಲ್ಲಲ್ಲಿ ಎಲ್ಲಾಗತ್ತೋ ಅಲ್ಲಿ ಈಗ ನಮ್ಮ ACP ಟ್ರಾಫಿಕ್ ಅವರು ಆಲ್ರೆಡಿ ಸರ್ವೆ ಮಾಡಿ ಬಂದೋಬಸ್ತ್ ಮಾಡಿದ್ದಾರೆ. ಅವರು ತಮಗೆ ತಿಳಿಸ್ತಾರೆ. ಅವರು ಎಲ್ಲಿ ತಿಳಿಸ್ತಾರೋ ಅಲ್ಲಿ ದಯವಿಟ್ಟು ಮನವರಿಕೆ ಮಾಡ್ಕೊಳ್ಬೇಕು ಪಬ್ಲಿಕ್ಕಿಗೆ. ಈ ಪಾರ್ಕಿಂಗು ಸ್ಥಳ ಅಂದರೆ ಬೋರ್ಡ್ ಹಾಕಿ, ಅದೇ ಆ್ಯರೋ ಮಾರ್ಕ್ ಡೈರೆಕ್ಷನ್ ಬೋರ್ಡ್ ಹಾಕಿ ಅಲ್ಲಿ ಜಾಗ ಆಗ್ತದೆ. ಅಲ್ಲೋಗಿ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ. ಆ ಕಡೆ ತಿಳುವಳಿ ಬೇರೆ ಕಡೆ ದೊಡ್ಡ ಮೈದಾನ ಇರುತ್ತೆ, ಸ್ಕೂಲ್ ಮೈದಾನ ಇರುತ್ತೆ. ಒಂದು ಪಾರ್ಕಿಂಗ್ ಬೋರ್ಡ್ ಡೈರೆಕ್ಷನ್ ಬೋರ್ಡ್ ಹಾಕ್ಬಿಟ್ರೆ ಅಲ್ಲಿ ಪಾರ್ಕ್ ಮಾಡಿ ಬರ್ತಾರೆ. ಇದು ಸ್ವಲ್ಪ ಕೊರತೆ ಇರುತ್ತೆ. ಇದು ಆಲ್ರೆಡಿ ನಾವು ಮುಗಿಸಿದ್ದೀವಿ. ದಯವಿಟ್ಟು ಅದಕ್ಕೆ ಫ್ಲೆಕ್ಸಸ್ ಹಾಕಿ ವ್ಯವಸ್ಥೆ ಮಾಡಿ. ಇದು ನಮ್ಮವರು ಅದಕ್ಕೆ ಇದು ಫ್ಲೆಕ್ಸಸ್ ವ್ಯವಸ್ಥೆ ಮಾಡ್ತಾರೆ. ನಮಗೆ ನವರಾತ್ರಿ ಅಂದರೆ ಮೈಸೂರು ನಂತರ ಮಂಗಳೂರಿನಲ್ಲಿ ತುಂಬ ಅದ್ದೂರಿಯಾಗಿ ನಡೆಯುವಂತಹ ಒಂದು ಹಬ್ಬ, ಒಂದು ಉತ್ಸವ. ಇದು ಅಚ್ಚುಕಟ್ಟಾಗಿ ನಡಿಬೇಕಾದ್ರೆ ಪೊಲೀಸರೊಂದಿಗೆ ನಿಮ್ಮ ಸಹಕಾರ ಅತ್ಯವಶ್ಯಕ. ಅದರಲ್ಲೂ ಹೆಚ್ಚಾಗಿ ಎಲ್ರಿಗೂ ಎದ್ದು ಕಾಣುವಂಥದ್ದು ಟ್ರಾಫಿಕ್ಕು, ಸಂಚಾರ, ಸ್ಮೂತ್ ಮೂಮೆಂಟ್. ಈ ಸಾಧ್ಯತೆಗಳನ್ನು ಕಡಿಮೆ ಮಾಡಿಸಲಿಕ್ಕೆ ನಾವು ಸುಮಾರು 7ರಿಂದ 10 ಪಾರ್ಕಿಂಗ್ ಏರಿಯಾಸ್ ಐಡೆಂಟಿಫೈ ಮಾಡಿದ್ದೇವೆ. ಅದು ಕರಾವಳಿ ಮೈದಾನ, ಅಳಕೆ ಮಾರ್ಕೆಟ್ಟು, ಉರ್ವಾ ಮಾರ್ಕೆಟ್ಟು, ಉರ್ವಾ ಕೆನರಾ ಸ್ಕೂಲ್, ಕೆನರಾ ಡೊಂಗ್ರಿಕೇರಿ ಸ್ಕೂಲ್, ಪೋಪೋಯ್ ಚರ್ಚ್, ದುರ್ಗಾ ಮಹಲ್, ಹೋಟೆಲ್ ಪಾರ್ಕಿಂಗು, ಉಳ್ಳಾಳ ನರ್ಸಿಂಗ್ ಹೋಮ್ ಖಾಸಗಿ ಪಾರ್ಕಿಂಗು, ಗೋಕರ್ಣನಾಥ ದೇವಸ್ಥಾನದಲ್ಲಿ ಇರುವಂತಹ ನಮ್ಮ ವಿಶೇಷ VIP ಪಾರ್ಕಿಂಗು, ಕುದ್ರೋಳಿ ನಾರಾಯಣ್ ಕಾಲೇಜ್ ಪಾರ್ಕಿಂಗ್, BEM ಸ್ಕೂಲ್ ಪಾರ್ಕಿಂಗ್, ಸರ್ಕಾರಿ ಹೆಣ್ಮಕ್ಕಳ ಪ್ರೌಢಶಾಲೆ ಹಾಗೂ ಹೋಟೆಲ್ ವಿಲೇಜ್ ಪಾರ್ಕಿಂಗ್. ಈ ವರ್ಷ DJಗೆ ಯಾವುದೇ ಅವಕಾಶ ಇಲ್ಲ, ಅದರಲ್ಲಿ ಯಾವುದು ಕಾಂಪ್ರಮೈಸ್ ಇಲ್ಲ. ದಯವಿಟ್ಟು ಈ ವಿಷಯವನ್ನು ತಾವು ಅರ್ಥ ಮಾಡಿಕೊಳ್ಳಿ. ಮತ್ತು ಪ್ರತಿಯೊಂದು ಟ್ಯಾಬ್ಲೂಗೆ 2 ಸ್ಪೀಕರ್ಗೆ ಪರ್ಮಿಷನ್ ಇದೆ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಲಲಿತ ಪಂಚಮಿದ ಆಚರಣೆಡು ಪೊಂಜೋ ಭಕ್ತರಿಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವರನ ಶೇಷ ವಸ್ತ್ರ ಪಟ್ಟಿಯರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡು ಮಾರ್ನಿಮಿದ ಉಚ್ಚಯ್ಯ ನಡತೊಂದಿತ್ತದ ಲಲಿತ ಪಂಚಮಿದ ಆಚರಣೆಡು ರಾತ್ರಿ ನೊಪ್ಪ ಪ್ರಸಾದ ಉಂಡಿನ ಪೊಂಜೋ ಭಕ್ತರಿಗೂ ಶ್ರೀ ದುರ್ಗಾ ಪರಮೇಶ್ವರಿ ದೇವರನ ಶೇಷ ವಸ್ತ್ರ ಪಟ್ಟಿಯರು. ಊರು ಪರ ಊರ ಪೊಂಜೋ ಭಕ್ತರು ಪಾಕ ಜನ ಈ ಪೊರ್ತುಡು ಕಟೀಲ ಕ್ಷೇತ್ರಗೂ ಸೇರ್ದಿತ್ತರು. ಈ ಸರ್ತಿ 25,000 ಸೀರೆಲಿನೊಂದೆ ಕಾದೆ ಕಳಿಸಿದರು. 4,50,000 ಜನ ಭಕ್ತರು ದೇವಸ್ಥಾನಕ್ಕೂ ಬತ್ತದಿತ್ತದು. ಸಾಲು ಉಂಟರಿಗಾದ ವಿಶೇಷವಾದ ತಡೆಪು ಬೇಲಿ, ಬ್ಯಾರಿಕೇಡ್ ಬುಕ್ಕ ಲಿಂಚಿ ರೀತಿಯ ವ್ಯವಸ್ಥೆಯಲ್ಲಿನ ಮಲ್ತದಿತ್ತರು. ಗಾಡಿಲಿನ ಉಂಟಾಯರೆ ಕಿನ್ನಿಗೋಳಿ ಗಿಡಿಗೆರೆ ಕಡಡ್ದು ಬರ್ಪುನ ಭಕ್ತರಿಗೂ PUC ಕಾಲೇಜು ಮೈದಾನ, ಸೌಂದರ್ಯ ಪ್ಯಾಲೇಸ್ ಕೈತಲು ಮಾಮಲ್ಲ ಪಾರ್ಕಿಂಗ್ ಜಾಗೆ ವ್ಯವಸ್ಥೆ ಮಲ್ತಿತ್ತಂಡು. ವರ್ಷಲ ಲಲಿತ ಪಂಚಮಿ ದಾನಿ ಕೊಡೆತ್ತೂರು ಮಾಗಣದ ಪಿಲ್ಲಿ ಏಸದ ಮೆರವಣಿಗೆ ನಡತೊಂದಿತ್ತದು. ಲಲಿತ ಪಂಚಮಿದ ದಿನ 51ನೇ ವರ್ಷದ ಮಾರ್ನಿಮಿ ಪಿಲಿ ಏಸದ ಮೆರವಣಿಗೆ ನಡೆತಂಡು. ಪ್ರತಿಯೊರಿಗ್ಲ ಸಮಾಜದ ಋಣ ಸಂದಾವನ ಜವಾಬ್ದಾರಿ ಇತ್ತದು. ಐಡ್ದು ಬದುಕಡು ಗೇಲ್ಮಿ ಸಾವಲಿಂದ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಪಂತೆರು ಕುಡ್ಲದ ಪಾಲೆಮಾರ್ ಗಾರ್ಡನ್ ಸಭಾಂಗಣಡು ರಾಮಕ್ಷತ್ರಿಯ ಸೇವಾ ಸಂಘ ಅಧಿವನ್ನ ಸಾಧಕರಿಗೆ ತಮ್ಮನದ ಮರ್ಯಾದೆಲೇಸಿಡು ಆಶೀರ್ವಚನ ಕೊರಿಯರು. ಕುಡ್ಲದ ರಾಮಕ್ಷತ್ರಿಯ ಸೇವಾ ಸಂಘದ ನೆಲೆಟ್ಟು ವರ್ಷದ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಲೆಕ್ಕೂಡು ಸಾಧಕರಿಗೆ ಮೆಚ್ಚುಗೆದ ಮರ್ಯಾದೆ ಲೇಸನ ಕುಡ್ಲ ಮಾರ್ಗನ್ಸ್ ಗೇಟ್ದ ಪಾಲಿಮಾರ್ ಗಾರ್ಡನ್ಸ್ ಬಾಂಗಣುಡು ಅಟ್ಟಡೆ ಮಲ್ತದಿತ್ತರು. ರಾಜ್ಯದ ದುಂಬದ ಮಂತ್ರಿ ಕೃಷ್ಣಜಿ ಪಾಲಿಮಾರ್ ಗುರ್ಕಾರ್ಮಿಡ ನಡತಿನ ಲೇಸಡು ಸಂಘದ ಗುರ್ಕಾರ್ಯರು ಮುರಳೀಧರ ಮಾತಿರಿಲ್ನ ಎತ್ಕೊಂಡಿರು. ಭಾಗವತಿರು ಯೋಗೀಶ್ ಕುಮಾರ್ ಜಪ್ಪು ಸುರುತಪಾತೆರ ಪಂಡೆರು. ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಸ್ವಾಮೀಜಿ ಲೇಸನು ಉದೀಪನ ಮಲ್ತಿರು. ಸ್ವಾಮೀಜಿ ಆಶೀರ್ವಚನ ಕೊಡ್ದು ಸಾಧಕರಿಗೆ ಭಗವಂತೆ ನನಲಾತ್ ಉಮೇದು ಕೊಡ್ದು ದೇಶಗೂ ಕೀರ್ತಿ ಕನಪನಂಚಾವಡು ಪ್ರತಿಯೊರಿಯಗ್ಲ ಸಮಾಜದ ಋಣ ಸಂದಾವನ ಜವಾಬ್ದಾರಿ ಇತ್ತದ ಐಡ್ದು ಬದುಕಡು ಗೆಲ್ಮೆ ಸಾವಲಿಂದ ಪಂಡೆರು. ನಿಟ್ಟೆ ವಿಶ್ವವಿದ್ಯಾನಿಲಯದ ಜತೆ ಕುಲಾಧಿಪತಿ ಡಾಕ್ಟರ್ ಎಂ ಶಾಂತರಾಮ ಶೆಟ್ಟಿ ಮೆಚ್ಚುಗೆದ ಮರ್ಯಾದೆಗೆ ಸಂದಿನಕ್ಲಿನ ಬಗೆಟ್ಟು ಮೆಚ್ಚುಗೆದ ಭಾಷಣ ಮಲ್ತದು. ಪಾಲೆಮಾರ್ ಗೆಲ್ಮೆ ಸಾಸಾವನ ಸರದಾರೆ ರಾಮಕ್ಷತ್ರಿಯ ಎಲ್ಯ ಸಮಾಜ ಆಂಡಲ ಸಾಧನೆಡು ಶಕ್ತಿ ಪ್ರದರ್ಶನ ಮಲ್ತದನಂದು ಪಂಡೆರು. ಫಾದರ್ ಮುಲ್ಲರ್ ವೈದ್ಯಕೀಯ ಕಾಲೇಜ್ ಬೊಕ್ಕ ಆಸ್ಪತ್ರೆದ ಹೃದಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ H. ಪ್ರಭಾಕರ್, ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆದ ಮೂತ್ರ ರೋಗ ತಜ್ಞರು ಡಾಕ್ಟರ್ ಸುಧಾನಂದ ಪೂಜಾರಿ,
ಕುಡ್ಲದ ಭಾರತೀಯ ವೈದ್ಯಕೀಯ ಸಂಘದ ದುಂಬದ ಗುರುಕಾರ್ಯರ ಬಿಸಿ ರಾಯ್ ಪ್ರಶಸ್ತಿ ಪುರಸ್ಕಾರ ಪಡೆತಿನ ಡಾಕ್ಟರ್ ಮನ್ನಯ್ಯ ಕುಲಾಲ್ ಉಳ್ತೂರು ಬೊಕ್ಕ ಅಂತಾರಾಷ್ಟ್ರೀಯ ಗುಬ್ಬದ ಸಾಧಕಿಯರು ನಾಗಶ್ರೀ ಗಣೇಶ್ ಏರಿಗಾರ್ ಮೊಕ್ಲಿಗೆ ಮೆಚ್ಚುಗೆದ ಮರ್ಯಾದಿ ತಮ್ಮನ ಮಲ್ತೆರು ರೋಟರಿ ಕುಡ್ಲಾ ಸಿಟಿ ಬೊಕ್ಕ ರೋಟರಿ ಕುಡ್ಲಾ ಬೊಕ್ಕ ಬೇತ ಸಂಸ್ಥೆಲಿನ ಸದಸ್ಯರ್ಲ ಮೆಚ್ಚುಗೆದ ಮರ್ಯಾದಿ ಸಂದಾಯರು ಸಾಹಿತಿ ಆಕಾಶವಾಣಿದ ದುಂಬದ ನಿಲಯ ನಿರ್ದೇಶಕರು ಡಾಕ್ಟರ್ ಶಿವಾನಂದ ಬೇಕಲ ಬರೆತಿನ ಒಗ್ಗಟ್ಟಿನ ಮನೆ ಬುಕ್ಕುನು ಈ ಪೊರ್ತುಡು ಬಿಡುಗಡೆ ಮಲ್ತೆರು ಕೃಷ್ಣ ಜೆ ಪಾಲಿಮಾರ್ ಗುರುಕಾರ್ಮಿದ ಪಾತ್ರ ಪಂಡದ ರಾಮಕ್ಷತ್ರಿಯ ಸೇವಾ ಸಂಘ 75 ವರ್ಷಲಿಡ್ದು ಬುಡಂದೆ ಸಮಾಜ ಸೇವೆ ಮಲ್ತೊಂದು ಬೈದಂಡು ಸಮಾಜದ ಸಂಘಟನೆ ಬೊಕ್ಕ ಒಗ್ಗಟ್ಟು ಈ ಸಂಸ್ಥೆದ ಉದ್ದೇಶ ಸಂಘ ನನಲಾತ್ ಜನಪರ ಸೇವಾ ಕಾರ್ಯಕ್ರಮಲಿನ ದೀವೊಂದು ಸಾಧಕರಿಗೆ ಉಮೇದು ಕೋರಡು ಎಂದು ಪಂಡೆರು ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಶಾಸಕರು ವೇದವ್ಯಾಸ್ ಡಿ ಕಾಮ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಶಿವಪ್ರಕಾಶ್ ಮಲ್ಲಭಿನ್ನರಾದಿತ್ಯರು ಕಾರ್ಯಂತಿರು ರವೀಂದ್ರ ರಾವ್ ಸೊಲ್ಮೆ ಸಂದಾಯರು ಅಜಿತ್ ಕುಮಾರ್ ಕುಕ್ರಾಡಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಂಖ್ಯೆಯಲ್ಲಿ ಬಹಳ ದೊಡ್ಡ ಮೊತ್ತ ರಾಮಕ್ಷತ್ರಿಯರು ಇಲ್ಲ, ಆದರೆ ಇರುವವರೆಲ್ಲರೂ ತುಂಬ ದೊಡ್ಡ ಸಾಧಕರೇ ಆಗಿರೋದ್ರಿಂದ ಅವರ ಬೌದ್ಧಿಕ ಮತ್ತು ಅವರ ಗುಣಮಟ್ಟದಿಂದಾಗಿ ರಾಮಕ್ಷತ್ರಿಯ ಸೇವಾ ಸಂಘ ಎಂಬುದು ಇವತ್ತು ಸಮಾಜದಲ್ಲಿ ಗುರುತಿಸುವಂಥ ಒಂದು ಸ್ಥಾನವನ್ನು ಪಡೆದಿದೆ. ಅದರಲ್ಲಿ ಕೂಡ ಎಲ್ಲ ಸಮಾಜಕ್ಕೆ ಮುಕುಟವಾಗಿರತಕ್ಕಂತಹ ಕೃಷ್ಣ ಜೆ ಪಾಲಿಮಾರ್ರವರಿಂದಾಗಿ ಸಮಾಜಕ್ಕೆ ಇನ್ನೊಂದಷ್ಟು ಹೆಚ್ಚಿನ ಮಹತ್ವ ಸಿಕ್ಕಿದೆ ಅಂತ ಹೇಳುವುದನ್ನು ನಾನು ನೆನಪಿಸಿಕೊಳ್ತಾ ಇದ್ದೆ. ಇಂತಹ ಕಾರ್ಯಕ್ರಮ ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಮಾಡುವಂಥದ್ದು ಇರ್ಬೋದು, ಅವರನ್ನು ಗುರುತಿಸುವಂಥದ್ದಿರ್ಬೋದು. ಇಂತಹ ಕಾರ್ಯಕ್ರಮ ಕೃಷ್ಣ ಜೆ ಪಾಲಿಮಾರ್ ಮೂಲಕ ಈ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಮೂಲಕ ಮುಂದೆಯೂ ಬಹಳಷ್ಟು ನಡೆಯಲಿ. ಸಮಾರಂಭದ ಸಡಗರ ಮತ್ತು ನನ್ನ 3 ವೈದ್ಯ ಮಿತ್ರರು ಹಾಗೂ ನಾಗಶ್ರೀಯ ಅವರ ಸಮಾರಂಭದಲ್ಲಿ ಭಾಗವಹಿಸುವುದೇ ಬಹಳ ದೊಡ್ಡ ಪೂಜೆ ಅಂತ ನನ್ನ ನಂಬಿಕೆ. ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಶ್ರೀ ಪಾಲಿಮಾರ್ ಅವರಿಗೂ ರಾಮಕ್ಷತ್ರಿಯ ಸೇವಾ ಸಂಘದ ಪ್ರತಿ ಸದಸ್ಯರಿಗೂ ನಾನು ನಿಜವಾಗಿಯೂ ಬಹಳ ಆಭಾರಿಯಾಗಿದ್ದೇನೆ. ಕೃಷ್ಣ ಪಾಲಿಮಾರ್ ಅವರು ಒಬ್ಬ ಕನಸುಗಾರ ಅಂತ. ನಿಜವಾಗಿಯೂ ಅವರು ದೊಡ್ಡ ಕನಸುಗಾರ. ಕೃಷ್ಣ ಪಾಲಿಮಾರ್ ಅವರು ಹಗಲಿನ ಕನಸುಗಾರ. ಹಗಲಿನಲ್ಲಿ ಕನಸನ್ನು ಕಂಡು ರಾತ್ರಿ ಮಲಗುವ ಮುಂಚೆ ಆ ಕನಸನ್ನು ನೆನಸು ಮಾಡುವಂಥ ಬಹಳ ಮುಖ್ಯ ವ್ಯಕ್ತಿ. ಅಂಥ ವ್ಯಕ್ತಿಯನ್ನು ಪಡೆದ ರಾಮಕ್ಷತ್ರಿಯ ಸಂಘದವರು ನಿಜವಾಗಿಯೂ ಬಹಳ ಪುಣ್ಯವಂತರು ಅಂತ ನನ್ನ ನಂಬಿಕೆ. ಇವತ್ತು ಎಲ್ಲ ಸಮಾಜವನ್ನು ನಾವು ಇವತ್ತು ಒಟ್ಟು ಸೇರಿಸಿ ಎಲ್ಲರೂ ಒಟ್ಟಾಗಿ ಒಗ್ಗಟ್ಟಾಗಿ ಇವತ್ತು, ಯಾಕಂದರೆ ನಮ್ಮ ಸಮಾಜದ ಧ್ಯೇಯ ಏನಿರಬೇಕಂದ್ರೆ ನಾವು ಎಲ್ಲರೂ ಒಂದೇ, ನಾವು ಒಗ್ಗಟ್ಟಾಗಿರಬೇಕು. ಒಂದು ಹಿಂದುಳಿದ ಸಮಾಜ ಇರಲಿ, ಸಮಾಜದ ಸಂಘಟನೆಗಳಿರಲಿ, ಇವತ್ತು ಒಗ್ಗಟ್ಟಾಗಿದ್ದಾಗ ನಾವೆಲ್ಲರನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ನಾವು ಇವತ್ತು ಸನ್ಮಾನಿಸಬೇಕು ಅಂಥ ಒಂದು ಸಮಾಜದಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದವರನ್ನು ಸನ್ಮಾನಿಸಬೇಕು ಅಂತ ಹೇಳುವಂಥ ನಮ್ಮ ಧ್ಯೇಯ. ಇವತ್ತು ನಾವು ವೈದ್ಯರನ್ನೇ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ವೈದ್ಯರು ಬಹಳ ಇವತ್ತಿನ ಸಮಾಜಕ್ಕೆ ಬಹಳ ಅಗತ್ಯವಾದಂಥ ಒಂದು ವ್ಯವಸ್ಥೆ ಇರುವಂಥದ್ದು. ವೈದ್ಯರು ನಮ್ಮೊಂದಿಗೆ ಇರಬೇಕು ಇವತ್ತು ಅಂತ. ಒಡಿಪು ಉಚ್ಚಿಲ ದಸರಾದಲ್ಲಿ ಕೂಡ 3ನೇ ವರ್ಷದ ಪೊಣ್ಣು ಪೀಲಿನಲ್ಕೆದ ಪಂತ ನಡಪಾದಿತ್ತರು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ರಾಘವೇಂದ್ರ ಉಪಾಧ್ಯಾಯರು ಪಂತನು ಉದಿಪನ ಮಲ್ತೆರು. ಒಡಿಪು ಜಿಲ್ಲೆ ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ನಡತೊಂದುಪ್ಪುನ ಒಡಿಪು ಉಚ್ಚಿಲ ದಸರೋಡು ಒಡಿಪುದ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ದ ನಿಲೆಟ್ 3ನೇ ವರ್ಷದ ಪೊಣ್ಣು ಪಿಲಿ ನಲಿಕೆದ ಪಂತ ಅಟ್ಟಣೆ ಮಲ್ತದಿತ್ತರು. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪನ ರಾಘವೇಂದ್ರ ಉಪಾಧ್ಯಾಯರು ತುಡರ್ ಬೊಲ್ಪು ಪೊತ್ತಾದ ಪಂತನು ಉದಿಪನ ಮಲ್ತೆರು. ಮಲ್ಲಭಿನ್ನೆರು ಕಾಪು ಶಾಸಕರು ಗುರ್ಮೆ ಸುರೇಶ್ ಶೆಟ್ಟಿ ಪಾತಿರ್ದು ಒಡಿಪು ಉಚ್ಚಿಲ ದಸರಾ ಕಾಪು ಕ್ಷೇತ್ರ ನನಲಾತ ಪುಗಾರ್ತೆ ಪಡೆಪು ನಂಚ ಮಲ್ತದಂಡ ಮಾತಾವರ್ಗದ ಬಿರ್ಸೆರೆಗ ಪ್ರತಿಭಾ ಪ್ರದರ್ಶನಗೂ ವೇದಿಕೆ ಒದಗಾದ ಒಂದು ಮಾತಿರ್ನಲ ದಸರಾ ಪಂಪನ ಪೆರ್ಮೆಗ ಸಂದದನಂದ ಪಂಡೆರು. ಗುರ್ಕಾರ್ಯ ವಹಿಸಿದಿನ ಒಡಿಪುದ ಶಾಸಕರು ಬೊಕ್ಕ ಮಹಾಲಕ್ಷ್ಮಿ ಬ್ಯಾಂಕ್ ದ ಗುರ್ಕಾರ್ಯರು ಯಶ್ಪಾಲ್ ಎ ಸುವರ್ಣ ಪಾತಿರ್ದು ಉಚ್ಚಿಲ ದಸರಡು ಪಂತುಲಿನ ನಡಪಾಯರೆ ಎಂಕ್ಲೆಗ್ಲ ಅವಕಾಶ ಮಲ್ತು ಕೊಡ್ದು ಜಯಶಂಕರ್ ಶ್ರೇಷ್ಠತೆ ಪ್ರದರ್ಶನ ಮಲ್ತಿದರು. ಇಂಚಿನ ಪಂತುಲಿಡ್ದು ಪರದಿ ಪಿರಾಡು ಓರಿನ ಪ್ರತಿಭೆಲೆಗೂ ದುಂಬು ಕನೇರೆ ಸಾಧ್ಯ ಆಪುಣೊಂದು ಪಂಡೆರು. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ನೆತ್ತ ಗುರುಕಾರ್ಯರು ಜಯ ಸಿ ಕೋಟ್ಯ, ಜಯಶಂಕರ್ ಫ್ಯಾಮಿಲಿ ಟ್ರಸ್ಟ್ ನಿರ್ದೇಶಕಿ ಶ್ಯಾಮಿಲಿ ನವೀನ್, ವಿದುಷಿ ದೀಕ್ಷಾ ವಿ ಬ್ರಹ್ಮಾವರ,
ನಿರುಪಮಾ ಪ್ರಸಾದ್ ಶೆಟ್ಟಿ, ಶಿಲ್ಪಾಜಿ ಸುವರ್ಣ, ಅಜಿತ್ ಸುವರ್ಣ ಬೊಂಬಾಯಿ, ಒಡಿಪು ಉಚ್ಚಿಲ ದಸರಾ ಸಮಿತಿ ಗುರುಕಾರ್ಯರು ವಿನಯ್ ಕರ್ಕೇರ, ಪೊಂಜೋಲಿನ ಸಂಚಾಲಕಿ ಸಂಧ್ಯಾ ದೀಪಾ ಸುನೀಲ್, ಪೊಂಜೋಲಿನ ಸಂಘದ ಗುರುಕಾರ್ಯದಿ ಉಷಾರಾಣಿ ಬೋಳೂರು, ಸತೀಶ್ ಕುಂದರ್, ಬ್ಯಾಂಕದ ಒತ್ತು ಗುರುಕಾರ್ಯರು ವಾಸುದೇವ ಸಾಲ್ಯಾನ್, ನಿರ್ದೇಶಕರು ಅಜಿತ್ ಕೊಡವೂರು, ಶಶಿಕಾಂತ್ ಪಡುಬೇದ್ರ, ಶೋಭೇಂದ್ರ ಸಸಿಬಿತ್ಲು, ವನಜಾ ಪುತ್ರನ್, ವ್ಯವಸ್ಥಾಪಕ ನಿರ್ದೇಶಕರು ಶರತ್ ಕುಮಾರ್ ಶೆಟ್ಟಿ, ಸಹಾಯಕ ಪ್ರಧಾನ ವ್ಯವಸ್ಥಾಪಕಿ ಸಾರಿಕಾ ಕಿರಣ್ ಉದೀಪನಲ್ಲಿ ಪಾಲ್ಗೊಂಡರು. ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲೆದ ಇರುಪಕೂಟದಕುಲು ಪೊಣ್ಣುಪಿಲಿ ಪಂತೋಡು ಪಾಲ್ದಿತ್ತೊಂದು ಒಡಿಪು ದರ್ಪಣ ತಂಡ ಒಂಜನೆ ಇನಾಮು, ಡಿಡಿ ಗ್ರೂಪ್ ನಿಟ್ಟೂರು ರಡ್ಡನೆ ಇನಾಮು, ಫ್ರೆಂಡ್ಸ್ ಕೊರಂಗ್ರಪಾಡಿ ಮೂಜನೆ ಇನಾಮ್ ಗೆಂದನು. ಒಡಿಪು ಉಚ್ಚಿಲ ದಸರದ ಸಾರಥಿ ಡಾಕ್ಟರ್ ಜಿ ಶಂಕರ್ ಬಿನ್ನೇರು ಇನಾಮ್ಲೆನು ಪಟ್ಟಿಯರು. ವಿಜೇತಾ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಈ ಪರ್ಬಲು ಪುಣ್ಣಮೇಲು ಅಂಚನೆ ಇಂಚಿನ ಉತ್ಸವಲು ಈ ದೇಶದ ಒಂದು ಅಸ್ಮಿತೆ ಒಂಜಿ ಪರಂಪರೆ ಮುಲ್ಪ ಸೃಷ್ಟಿ ಆತನು, ಒಂಜಿ ಇತಿಹಾಸ ಮುಲ್ಪ ಸೃಷ್ಟಿ ಆತನು. ಎಂಗಲ ಸೌಭಾಗ್ಯ ಕಾಪುಡು ಏನ ಇದಾಲ ಪನ್ಪಿನಿ ಒಂಜಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನ, ಒಂಜಿ ಕಾಪುದ ದೇವಸ್ಥಾನ ರಡ್ಡು ಖಂಡಿತ ಲೆಕ್ಕ ಬಂಡದು. ಖಂಡಿತವಲ್ಲ ಈ ಪೂರಕ ಒಂದಿಟ್ಲ ವ್ಯವಸ್ಥೆ ಇಲ್ಲ ನಮ್ಮ ಅಕ್ಕನಕಲು ನಮ್ಮ ಜೋಕುಲು ಬರಡು ಇದೇ ಪನ್ನಾಗ ಅಗಲೆಗೂ ನಮ್ಮ ಡಿಗ್ರಿ ಕೊರೊಂದಿಲ್ಲ ಅಂಡ ಒಂದು ಸಂಸ್ಕಾರ ಕೊರ್ಪ ಒಲ್ಲ ಸೋತೊಂದಿಲ್ಲ. ಆಗಲೇ ಭಜನೆ ನಮ್ಮ ಹಿರಿಯರು ನಡೆದೊಂಬೋದಿನ ನಮ್ಮ ಧಾರ್ಮಿಕ ಆಚರಣೆಯಲ್ಲೂ ಅಂಚಾದ ಖಂಡಿತ ಆಗಲಿ ದುಮ್ಕನ್ಮ ಕೆಲಸ ಸ್ವಲ್ಪ ಆಪಟ್ಟು ಬಂಡದು. ಈ ದಸರಾ ಮಹೋತ್ಸವದ ಮೂಲಕ ಇಡೀ ನಮ್ಮ ಜಿಲ್ಲೆ ಮಾತ್ರ ಅಲ್ಲ ದೇಶದ ಜನರನ್ನು ಈ ಭಾಗದಕ್ಕೆ ಗಮನ ಸೆಳೆಸುವಂಥ ಕೆಲಸ ಇವತ್ತು ದಸರಾ ಸಂಭ್ರಮದ ಮೂಲಕ ಉಚ್ಚಿಲ ದೇವಸ್ಥಾನದ ಆಗ್ತಾ ಉಂಟು. ಬಹುಶಃ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗುವ ಸಂದರ್ಭದಲ್ಲಿ ಇನ್ನಷ್ಟು ಮೆರುಗು ನೀಡಬೇಕು. ಆ ಮೂಲಕ ನವರಾತ್ರಿಯ ಆ 10 ದಿನದ ಕಾರ್ಯಕ್ರಮಕ್ಕೆ ವಿವಿಧ ರೀತಿಯ ಸಂಸ್ಕೃತಿ ಕಾರ್ಯಕ್ರಮ ಆಯೋಜನೆ ಮಾಡಿ ಸಾಂಸ್ಕೃತಿಕವಾಗಿ ನಾವು ಕೂಡ ಇನ್ನಷ್ಟು ಬೆಳಿಬೇಕು, ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ ಮಾಡಬೇಕು ಉದ್ದೇಶದಿಂದ ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಇರ್ಬೋದು ಹುಲಿವೇಷವನ್ನು ಉಳಿಸಿ ಬೆಳೆಸುವಂಥ ಕೆಲಸ ನಮ್ಮ ಮೂಲಕ ಆಗಬೇಕು. ಅದರಿಂದಾಗಿ ಉಚ್ಚಿಲದ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಇದನ್ನು ಮಹಿಳೆಯರಿಗೆ ವಿಶೇಷವಾಗಿ, ಏಕೆಂದರೆ ಪುರುಷರಿಗೆ ಹುಲಿವೇಷ ಕುಣಿತದ ಸ್ಪರ್ಧೆಗಳು ಬಹಳಷ್ಟು ಆಗ್ತದೆ, ಆದರೆ ಮಹಿಳೆಯರಿಗೆ ಕೂಡ ಅವರ ಪ್ರತಿಭೆಯನ್ನು ಪ್ರದರ್ಶಿಸಲು ಅವಕಾಶವನ್ನು ಕಲ್ಪಿಸಬೇಕು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಖಂಡಿತವಾಗಿಯೂ ಭಾಗವಹಿಸಿರುವ ಎಲ್ಲರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಉತ್ತಮ ಪ್ರದರ್ಶನವನ್ನು ನೀಡಲಿ ಕೂಡ ಶುಭ ಹಾರೈಸಿ. ನಮ್ಮ ಮಾತೆರ್ನಲ ಪ್ರೀತಿಡು ಮರ್ಯಾದೆ ಕೊರ್ದು ಸಮಾಜನ ಒಳೆಪಾಂಡ ಓವೆ ಕೆಪ್ಪುಗುಪ್ಪು ಇಜ್ಜಂದೆ ಜೀವನ ಸಾಗಾವಲಿಂದ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರು ತುಂಬೆ ರಾಮಲ್ ಕಟ್ಟೆಡ್ ಶ್ರೀ ಶಾರದಾ ಸಮುದಾಯ ಭವನ ಲೋಕಾರ್ಪಣೆ ಮಲ್ತದ ಅರ್ಪಾತಿರಿಯರು. ಬಂಟ್ವಾಳ ತಾಲೂಕುದ ತುಂಬೆ ರಾಮಲ್ಕಟ್ಟೆ ಶ್ರೀ ಶಾರದಾ ಸೇವಾ ಪ್ರತಿಷ್ಠಾನ ಬೊಕ್ಕ ಶ್ರೀ ಶಾರದಾ ರಜತ ಮಹೋತ್ಸವ ಸಮಿತಿ ದಾನಿಲೆಟ್ಟು ತುಂಬೆ ರಾಮಲ್ಕಟ್ಟೆದ ಶ್ರೀ ರಾಮನಗರುಡು 1.5 ಕೋಟಿ ರೂಪಾಯಿ ಖರ್ಚಿಡು ಕಟ್ಟದಿನ ಶ್ರೀ ಶಾರದಾ ಸಮುದಾಯ ಭವನದ ಲೋಕಾರ್ಪಣೆದ ಕಾರ್ಯಕ್ರಮ ಅಟ್ಟಣೆ ಮಲ್ತುದಿತ್ತೆರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಗುರುಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಶ್ರೀ ಶಾರದಾ ಸಮುದಾಯ ಭವನ ಲೋಕಾರ್ಪಣೆ ಮಲ್ತೆರು. ರಾಜೇಂದ್ರ ಕುಮಾರ್ ಪಾತಿರ್ದು ಶಾಂತಿ ಬೈಕನೊಕ್ಲಾಯಿನ ನಮ್ಮ ಮಾತೆರ್ನಲ ಪ್ರೀತಿಡು ಮರ್ಯಾದೆ ಸಮಾಜನು ಬುಳೆಪಾಂಡ ಓವೇ ಕೆಪ್ಪುಗುಪ್ಪು ಇಜ್ಜಂದೆ ಜೀವನ ಸಾಗಾವಲಿ ನನ್ನ ಲಾತ ಸಮಾಜಗು ಬೋಡಾಯಿ ಕೆಲಸಲೇನು ನಡಪಾವಡಂದು ಎಡ್ಡೆಪ್ಪು ಬೈಕ್ ದಿನ ರಾಜೇಂದ್ರ ಕುಮಾರ್ ಸಂಸ್ಥೆಗೂ 6 ಲಕ್ಷ ರೂಪಾಯಿ ದೇಣಿಗೆ ಕೊರ್ಪೆಂದು ಘೋಷಣೆ ಮಲ್ತೆರು. ರಾಜೇಂದ್ರ ಕುಮಾರಿಗೂ ಮೆಚ್ಚುಗೆದ ಮರ್ಯಾದೆ ಸಂದಾಯ್ತ ಮಲ್ತೆರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟಾ ಗುರ್ಕಾರ್ಮೆ ವಹಿಸಿದ ಪಾತಿರ್ದು ಊರಿಗೂ ಊರೇ ಒಟ್ಟಾಂಡ ಸಂಕಲ್ಪ ಸಿದ್ಧಿ ಆಪಣಂದು ಪಂಡೆರು. ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಬಿ ಪುತ್ತೂರು, ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪ್ವೆಲ್, ರಾಜ್ಯ ಕಿಯೋನಿಕ್ಸ್ ತುಂಬದ ಗುರುಕಾರ್ಯರು ಹರಿಕೃಷ್ಣ ಬಂಟ್ವಾಳ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಶಶಿಕುಮಾರ್ ಐಬಾಲ್ಯಟ್ಟು, ರೇಖಾ ಬಿ ಆಳ್ವಾ ಪೆರ್ಲಾ ಬೈಲ್ ಭಿನ್ನರಾದಿತ್ತೆರು. ಶಾರದಾ ಸೇವಾ ಪ್ರತಿಷ್ಠಾನದ ಗುರುಕಾರ್ಯರು ಗಣೇಶ ಸುವರ್ಣ ತುಂಬೆ ಬೊಕ್ಕ ಪದಾಧಿಕಾರಿಗಳು ಶ್ರೀ ಶಾರದಾ ರಜತ ಮಹೋತ್ಸವ ಸಮಿತಿದ ಸಂಚಾಲಕರು ತಾರ್ನಾಥ ಕೊಟ್ಟಾರಿ ಬೊಕ್ಕ ಪದಾಧಿಕಾರಿಗಳು ಈ ಪೊರ್ತುಡಿತ್ತೆರು. ಯಕ್ಷಗಾನ ಕಲಾವಿದರು ನಿಘಂಟದ ಪುರ್ತುಡು ಆರೋಗ್ಯ ಪರೀಕ್ಷೆ ಮಲ್ಪ ಒಂದು ಆರೋಗ್ಯದಂಚು ಒತ್ತು ಕೊರಡೊಂದು ಕೆಎಂಸಿ ಆಸ್ಪತ್ರೆದ ಕುಡ್ಲದ ಡಾಕ್ಟರ್ ಪದ್ಮನಾಭ ಕಾಮತ್ ಪಂತೆರು. ಪುರಾಲ್ದ ಯಕ್ಷಕಲಾ ನಡಪಾಯನ 30ನೇ ವರ್ಷದ ಆಚರಣೆಡು ಪುಳಲಿ ಯಕ್ಷೋತ್ಸವ ಪ್ರಶಸ್ತಿ ದಿತ್ತೊಂದು ಅರ್ಪಾತೆರಿಯರು. ಯಕ್ಷಕಲಾ ಪುಳಲಿದ 30ನೇ ವರ್ಷದ ಆಚರಣೆ ತ್ರಿಂಶತ್ ಸಂಭ್ರಮ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಕೊರ್ಪನ ಬೊಕ್ಕ ಯಕ್ಷಗಾನ ಕಾರ್ಯಕ್ರಮ ಪುರಾಲ್ದ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಅಂಗಣ್ಣುಡು ನಡೆತಂಡು. ಯಕ್ಷಕಲಾ ಪುಳಲಿದ ಸಂಚಾಲಕರು ವೆಂಕಟೇಶ ನಾವಡ ಮಾತ್ರೆಲ್ಲ ಇತ್ಕೊಂಡಿರು. ಕೊಡಿಮಜಲ್ ಅನಂತ ಉಪಾಧ್ಯಾಯ ಗುರುಕಾರ್ಮೆಡ್ ಬಿನ್ನೇರ್ನ ಒಟ್ಟು ಸೇರಿಗಿಡು ಕ್ಷೇತ್ರದ ಪೂಜೆ ಮಲ್ಪನ ಪದ್ಮನಾಭ ಭಟ್ ಬೊಕ್ಕ ಯಕ್ಷಗಾನ ವಿದ್ವಾಂಸರು ಡಾಕ್ಟರ್ ಎಂ ಪ್ರಭಾಕರ್ ಜೋಶಿ ಕಾರ್ಯಕ್ರಮ ಉದೀಪನ ಮಲ್ತೆರು. ಪುರಾಲ್ದ ಶ್ರೀ ರಾಮಕೃಷ್ಣ ತಪೋವನದ ಸ್ವಾಮಿ ವಿವೇಕ ಚೈತನ್ಯಾನಂದ ಆಶೀರ್ವಚನ ಕುರಿಯರು.
ಅಗತ್ತಿನ ಕಲಾವಿದರೇನು ಉಜಿರೆ ಅಶೋಕ್ ಭಟ್ ನೆಂಪು ಮಲ್ತೊಂಡೆರು. ಪ್ರಶಸ್ತಿ ಬೊಕ್ಕ ತಮ್ಮನಗು ಸಂಜಿನಕ್ಲಿನ ಬಗೆಟ್ ಕದ್ರ ರವನಿತ ಶೆಟ್ಟಿ ಪೊಲಬು ಮಲ್ತು ಕುರಿಯರು. ಕುಡ್ಲ ಕೆಎಂಸಿ ಆಸ್ಪತ್ರೆದ ಹೃದಯ ಸೀಕದ ಎಡೇನ ತಿರಿನಾರು ಡಾಕ್ಟರ್ ಪದ್ಮನಾಭ ಕಾಮತಿರೆಗ್ ಪೊಳಲಿ ಯಕ್ಷೋತ್ಸವ ಪ್ರಶಸ್ತಿ ಕೊರಿದು ಮರ್ಯಾದಿ ಸಂದಾಯ್ತ ಮಲ್ತೆರು. ಡಾಕ್ಟರ್ ಪದ್ಮನಾಭ ಕಾಮತ್ ಪಾತಿರ್ದು ವೈದ್ಯಕೀಯ ಕೆಲಸದ ಒಟ್ಟುಗೂ ತಾನು ಯಕ್ಷಗಾನ ಕಲೆ ಬೊಕ್ಕ ಕಲಾವಿದರಿನ ಬಗೆಟ್ ಗುಮನ ಕೊರೊಂದುಲ್ಲೆ ಯಕ್ಷಗಾನ ಕಲಾವಿದರು ನಿಘಂಟದ ಪೊರ್ತುಡು ಆರೋಗ್ಯ ಪರೀಕ್ಷೆ ಮಲ್ಪ ಒಂದು ಆರೋಗ್ಯದಂಚಿ ಒತ್ತು ಕೊರಡೊಂದು ಪಂಡೆರು. ಆಟದ ಹಿರಿಯ ಕಲಾವಿದರಾಯನ ಭಾಸ್ಕರ ಕುಕ್ಕುವಳ್ಳಿ, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್, ಅಡೂರು ಲಕ್ಷ್ಮೀನಾರಾಯಣ ರಾವ್, ಕೊಲ್ತಿಗೆ ನಾರಾಯಣ ಗೌಡ, ಒಬರಡ್ಕ ಉಮೇಶ್ ಶೆಟ್ಟಿ, ಜಬ್ಬರ್ ಸೊಮೋ ಸಂಪಾಜೆ, ಗಿರೀಶ್ ಹೆಗ್ಡೆ ಪುತ್ತೂರು, ಜಗದಾಭಿರಾಮ ಸ್ವಾಮಿ ಪಡುಬೇದ್ರ, ನಾ ಕಾರಂತ ಪೆರಾಜೆ, ನಗರಿ ಮಹಾಬಲರೈ, ಶಿವರಾಮ ಪಣಂಬೂರು, ಮಹಾಬಲೇಶ್ವರ ಭಾಗಮಂಡಲ ಬೊಕ್ಕ ಸಾಹಿತಿ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಮೊಕ್ಲೆಗೆ ತಮ್ಮನದ ಮರ್ಯಾದೆ ಮಲ್ತೆರು. ಕುಡ್ಲದ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಬೊಕ್ಕ ಕೈರಂಗಳ ಶ್ರೀ ಗೋಪಾಲಕೃಷ್ಣ ಯಕ್ಷಗಾನ ಕಲಾ ಮಂಡಳಿಗ ಯಕ್ಷಕಲಾ ಮರ್ಯಾದೆ ಸಂದಾಯರು. ಭಾಸ್ಕರ ಕುಕ್ಕೊಳಿ ಪಾತಿರ್ದು ತಮ್ಮನದ ಮರ್ಯಾದೆ ಪಡೆಯಿನ ಮಾತಿರ್ನಲ ಪರವಾದ ಸೊಲ್ಮೆ ಸಂದಾಯರು. ಪೊಳಲಿ ದೇವಸ್ಥಾನದ ಆಡಳಿತದಾರ ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಪ್ರಧಾನ ಪೂಜೆ ಮಲ್ಪನ ಮಾಧವ ಭಟ್ ಪೊಳಲಿ, ಭಾಗವತರು ಸತೀಶ್ ಶೆಟ್ಟಿ ಪಟ್ಲ, ಯಕ್ಷಗಾನ ಸಂಘಟಕರು ಭುಜಬಲಿ ಧರ್ಮಸ್ಥಳ, ಕರ್ನಿರೆ ಸುವರ್ಣ ಪ್ರತಿಷ್ಠಾನದ ಗುರುಕಾರ್ಯರು ಪ್ರಭಾಕರ ಸುವರ್ಣ ಕರ್ನಿರೆ, ಬಿಲ್ಲವಾಸ್ ದುಬೈದ ದುಂಬದ ಗುರುಕಾರ್ಯರು ಸತೀಶ್ ಪೂಜಾರಿ ಬೆಳಪು, ಕಲಾ ಪೋಷಕರು ರಾಜೇಂದ್ರ ಕಕ್ಕೆಪದವು, ಬಂಟ್ವಾಳ ಬಿರುವೆರೆ ಸಮಾಜ ಸೇವಾ ಸಂಘದ ಭುವನೇಶ್ ಪಚ್ಚಿನಡ್ಕ, ಕ್ಷೇತ್ರದ ಪೂಜೆ ಮಲ್ಪನ ನಾರಾಯಣ ಭಟ್ ಪೊಳಲಿ ಬಿನ್ನಿರಾದ ಪಾಲ್ದೆತೊಂಡೆರು. ಯಕ್ಷಗಾನ ಪೊಳಲಿದ ತಾಪಕಿರು ಅನಭಾ ಪೊಳಲಿ, ಸುಬ್ರಾಯ ಕಾರಂತ, ಶ್ರೀಕ್ರಾಂತ ಎಡಪದವು, ಲೋಕೇಶ್ ಭರಣಿ, ಮೋಹನ್ ಬಿಲ್ವಪತ್ರೆ ಈ ಪೊರ್ತುಡಿತ್ತರು. ಜನಾರ್ದನ ಮುಂಜೆ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಹಲವು ಕಲಾವಿದರ ಚಿಕಿತ್ಸೆ ಮಾಡಿದ್ದೇನೆ. ಯಾವತ್ತು ಪ್ರಶಸ್ತಿಗೋಸ್ಕರ ಮಾಡಿದಲ್ಲ, ಜನರ ಒಂದು ಆರೋಗ್ಯದ ನಿಟ್ಟಿನಲ್ಲಿ, ಅವರ ಒಂದು ಸ್ವಾಸ್ಥ್ಯದ ನಿಟ್ಟಿನಲ್ಲಿ ಈ ಒಂದು ಕೆಲಸ ಕೈಂಕರ್ಯವನ್ನು ಮಾಡ್ತಾ ಇದ್ದೇನೆ. ಪೊಳಲಿ ಪ್ರಶಸ್ತಿ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ನಾನು ಎನಿಸ್ತೇನೆ. ನಾನು ಹೇಳಿದ್ದು ನಿಜ. ಸಂಘಟಕರಲ್ಲಿ ಎಷ್ಟೋ ಕಲಾವಿದರು ತಮ್ಮ ಜೀವಮಾನ ಪರ್ಯಂತ ಕೆಲಸ ಮಾಡಿ ಉತ್ತುಂಗಕ್ಕೆ ಏರಿ ಜೀವಮಾನದ ಒಂದು ಸಾಧನೆ ಮಾಡಿದವರಿಗೆ ಸಿಗೋ ಪ್ರಶಸ್ತಿ ಇದು. ಪ್ರತಿಯೊಬ್ಬರು ಕೂಡ ಅವರವರ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಸಾಧನೆ ಮಾಡಿದವರು. ಬಹುಶಃ ಪೊಳಲಿ ಯಕ್ಷಕಲಾದವರು ಈ 30 ವರ್ಷಗಳಲ್ಲಿ ಅದೆಷ್ಟೋ ಸಹಸ್ರ ಸಂಖ್ಯೆಯ ಕಲಾವಿದರನ್ನು ಗೌರವಿಸಿದ್ದಾರೆ ಮತ್ತು ನಿಜವಾದವರ ಸೇವೆಯನ್ನು ಗುರುತಿಸಿದ್ದಾರೆ. ನಿಜವಾದಂಥ ಒಂದು ಕಲಾವಿದರ ಮೇಲಿನ ಪ್ರೀತಿ ಮತ್ತು ಆ ಕಲೆಯ ಮೇಲಿನ ಅಭಿಮಾನದಿಂದ ಅವರು ಇದನ್ನು ಮಾಡಿದ್ದಾನೆ ಅನ್ನೋದು ಬಹಳ ಮುಖ್ಯ. ಆ ಕಾರಣದಿಂದ ಬಹುಶಃ ಎಷ್ಟೇ ದೊಡ್ಡ ಕಲಾವಿದರಾಗಿದ್ದರೂ ಕೂಡ ಸಮಾಜಕ್ಕೋಸ್ಕರ ಒಂದು ಅಂಶವನ್ನಾದರೂ ನಾವು ಕೊಟ್ಟಿದ್ದೇವೆ ಎನ್ನುವಂಥ ಧನ್ಯತಾ ಭಾವ, ಸಾರ್ಥಕ ಭಾವ ನಮ್ಮಲ್ಲಿ ಬರಬೇಕು. ಆ ದೃಷ್ಟಿಯ ಒಂದು ಸೇವೆಯನ್ನು ಮಾಡಿದ್ದರಿಂದ ಇವತ್ತು ಇಷ್ಟೊಂದು ದೊಡ್ಡ ಸಭೆ ಎದುರಿನಲ್ಲಿ ದೇವಿಯ ಸನ್ನಿಧಿಯಲ್ಲಿ ಈ ಒಂದು ಗೌರವವನ್ನು ಸ್ವೀಕರಿಸುವುದಕ್ಕೆ ನಮಗೆ ಆತ್ಮಸಂತೋಷ ಉಂಟಾಗ್ತದೆ. ಕುಡ್ಲದ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೆಟ್ಟು ನಡೆತೊಂದು ಪುನಃ ಕುಡ್ಲ ದಸರಡು ಈ ಸರ್ತಿ ವಿಶೇಷ ಕಾರ್ಯಕ್ರಮಲಿನ ಪಾಡೊಂದು ಆಯ್ತಾರ ಮಾರನಿಮಿದ 7ನೇ ದಿನ ಜೋಕ್ಲಿನ ದಸರಾ ಬೊಕ್ಕ ಕಿನ್ನಿ ಪಿಲಿಪಂತ ನಡಪಾದಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ನಿಲೆಟ್ಟು ನಡೆತೊಂದು ಪುನಃ ಮಂಗಳೂರು ದಸರನು ಈ ಸರ್ತಿ ಜನಕ್ಲಿನ ದಸರಾ ಜನತಾ ದಸರಾ ಮಲ್ಪುಡು ಪನ್ಪುನ ಕ್ಷೇತ್ರಾಡಳಿತ ಮಂಡಳಿದ ಸಂಕಲ್ಪದಂಚ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಬಿ ಜನಾರ್ದನ ಪೂಜಾರಿಯರ್ನ ಮಾರ್ಗದರ್ಶನಡು ತರಾವರಿ ವಿಶೇಷ ಕಾರ್ಯಕ್ರಮಗಳನ್ನು ಪಾಡೊಂದಿರು. ಮಾರ್ನಿಮಿದ 7ನೇ ಪೂಜೆದ ದಿನ ಐತಾರ ಜೋಕ್ಲಿನ ದಸರಾ ಬೊಕ್ಕ ಬಿರುವಿರ ಕುಡ್ಲ ಕಾರುಣ್ಯ ಸಿಂಧುದ ಜೊತೆ ಸೇರಿಗೆಡು ಕಿನ್ನಿ ಪಿಲಿಪಂತ ಅಟ್ಟಣೆ ಮಲ್ತದಿತ್ತರು. ಜೋಕ್ಲಿನ ದಸರಾ ಉದಿಪನ ಮಲ್ಪನ ಭಾರತೀಯ ಬಾರಿ ಬುದ್ಧಿಯಂತ ಬಾಲ್ಯ ಪನ್ಪುನ ಪುಗಾರ್ತೆಗ ಸಂದಿನ ಸಾಮಾಜಿಕ ಮಾಧ್ಯಮಲಿಡು ಮಲ್ಲ ಪುದರ್ ಪಡೆಯಿನ ಮಾಸ್ಟರ್ ಅಗ್ನಿಯು ಬೊಕ್ಕ ಜೋಕ್ಲೆನು ಬಿನ್ನೆರೆನು ಮೆರವಣಿಗೆಡು ಕ್ಷೇತ್ರಗೂ ಎದ್ಕೊಂಡಿರು. ಪುಗ್ಗೆಲ್ಲಿನ ರಪಾದ ಬೊಕ್ಕ ಮಕ್ಕಳ ದಸರಾ ಪಂಡದ ಬರೀನ ಬಾವುಟನು ಡ್ರೋನ್ ಕ್ಯಾಮರಡು ಬಾನುಗೇರಾದ ಜಪಡಾದ ಮಾಸ್ಟರ್ ಅಗ್ನಿವ್ನ ಕೈಟ್ ಜೋಕ್ಲೆನ ದಸರಾ ಉದಿಪನ ಆಂಡ್ ಕಿನ್ನಿ ಪಿಲಿಪಂತ ಉದಿಪನಡು ದಿನೇಶ ಸುವರ್ಣ ರಾಯಿ ಸುರುತ ಪಾತ್ರ ಪಂಡದ ಕಿನ್ನಿ ಪಿಲಿಪಂತ ಸುರುಮಲ್ತಿನ ಉದ್ದೇಶ ಬೊಕ್ಕ ಅಟ್ಟನೆ ಬಗೆಟ್ಟು ತೆರಿಪಾಯಿರು. ನಾರಾಯಣ ಗುರುಕ್ಲೆನ ತತ್ವ ಸಂದೇಶ ಸಾರುನ ಮುಂಜಲ್ ಬಾವುಟನು ಮಾತಿರ್ಲ ಪತ್ತದ ಬೀಜಾದ ಕಿನ್ನಿ ಪಿಲಿಪಂತ ಉದಿಪನ ಮಲ್ತೆರು. ಮಾಸ್ಟರ್ ಅಗ್ನಿವ್ಗೂ ಈ ಪೊರ್ತುಡು ತಮ್ಮನದ ಮರ್ಯಾದೆ ಮಲ್ತೆರು. ಮಾಸ್ಟರ್ ಅಗ್ನಿವ್
ಪಾತಿರ್ದು ನಾರಾಯಣ ಗುರುಕುಲ ಉಂಡು ಮಲ್ತಿನ ಕ್ಷೇತ್ರುಡು ಮಂಗಳೂರು ದಸರಾ ನಡತೊಂದುಂಡು ಸುರುತ ಸರ್ತಿ ಜೋಕ್ಲಿನ ದಸರಾ ಪೊರ್ಲುಡು ನಡತೊಂದುಂಡು ಮಾತ್ರೆಗಳಿಡ್ಡೆಪ್ಪು ಬಯಕು ಎಂದು ಪಂಡಿರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವಸ್ಥಾನದ ಆಡಳಿತ ಮಂಡಳಿದ ದುಂಬದ ಗುರುಕಾರ್ಯ ಎಚ್ ಎಸ್ ಸಾಯಿರಾಮ್, ಕ್ಷೇತ್ರಾಡಳಿತ ಮಂಡಳಿದ ಪಣವದ ಗುರುಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ, ಬೊಕ್ಕ ಪದಾಧಿಕಾರಿಗಳು ಸದಸ್ಯರು ಬೇರ್ಬೇರೆ ಕುಡ್ಲದ ತಾಪಕಿರು ಉದಯ್ ಪೂಜಾರಿ ಬಳ್ಳಲ್ಬಾಗ್, ದಸ್ಕ ಸಿನಿಮಾದ ನಿರ್ದೇಶಕರು ಅನೀಶ್ ಪೂಜಾರಿ ಇಂಚ ಬೇತೆ ಬೇತೆ ವಲಯದ ನಾಯಕಿಯರು ಈ ಪೊರ್ತೊಡಿತ್ತರು. ಮಾತಿರೆಗಳ ಸೊಲ್ಮೇಲು ಯಾನ್ನಿಕ್ಲಾಗ್ನು ನಾರಾಯಣ ಗುರುಕುಲು ಉಂಡು ಮಂತಿದ ದೇವಸ್ಥಾನದ ಪೊರ್ಲುಡು ದಸರಾ ಒಂದುಂಡು ಅವಳಕನೆ ಫಸ್ಟ್ ಟೈಮ್ ಮಕ್ಕಳ ದಸರಾ ಪೊರ್ಲುಡು ಒಂದುಂಡು ಬೊಕ ಹಿಂಗೆ ಮಸ್ತ್ ಖುಷಿ ಒಂದುಂಡು ಹಿಂಗೆ ಕೊಂಚ ಚಾನ್ಸ್ ಕೊಯ್ಯೊಂದು ಇನೋಗ್ರೇಟ್ ಮಾಡ್ತಾರೆ ಅಂದು ಬೊಕ ಇಂದು ಏನ ಅಜ್ಜಿನ ಇಲ್ಲೇ ಯಾನ್ ಪೂರ ಎಲ್ಲ ಮುಲ್ಪ ಬರ್ಪೆ ಅಂದು ದಸರಾ ಮಂಗಳೂರು ದಸರಾ ತುಯ್ಯರೆ ಬೊಕ್ಕ ಏರ್ ಪೂರ ಮುಲ್ಪ ಪಾರ್ಟಿಸಿಪೇಟ್ ಮಾಡ್ತಾರೆ ಆಲ್ ದಿ ವೆರಿ ಬೆಸ್ಟ್. ಈ ವಿನ್ನಂಡಲ್ಲ ಲೂಸ್ ಅನ್ನಲ್ದೆಲ್ಲ ವರಿ ಮ್ಯಾನ್ ಪುಡ್ಚಿ ಇನ್ನು ಬೆಸ್ಟ್ ಮಾತ್ರ ಕೊರಲಿ. ಥ್ಯಾಂಕ್ ಯು. ಬಂಟ್ವಾಳ ತಾಲೂಕು ಕಾರಿಂಜದ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಸೋಮವಾರದ ನುಪ್ಪಪ್ರಸಾದ ಸೇವೆ ಬೊಕ್ಕ ಆಫೀಸ್ ಕಂಪ್ಯೂಟರ್ ವ್ಯವಸ್ಥೆದ ಉದಿಪನ ಕಾರ್ಯಕ್ರಮ ನಡೆತಂಡ ಉದ್ಯಮಿ ರಘುನಾಥ ಸೋಮಯಾಜಿ ಉದಿಪನ ಮಲ್ತೆರು. ಬಂಟ್ವಾಳ ತಾಲೂಕುದ ಕಾರಿಂಜದ ಮಹತೋಬಾರ ಶ್ರೀ ಕಾರಿಂಜೇಶ್ವರ ದೇವಸ್ಥಾನಡು ಏಪಲ ಸೋಮವಾರ ನಡಪನ ನುಪ್ಪಪ್ರಸಾದ ಸೇವೆ ಸುರು ಮಲ್ಪುನ ಬೊಕ್ಕ ದೇವಸ್ಥಾನದ ಆಫೀಸ್ ರುಪಸತಾತು ಸುರುವಾಯಿನ ಕಂಪ್ಯೂಟರ್ ವ್ಯವಸ್ಥೆದ ಉದಿಪನ ಕಾರ್ಯಕ್ರಮ ನಡೆತಂಡ ಉದ್ಯಮಿ ರಘುನಾಥ ಸೋಮಯಾಜಿ ಉದಿಪನ ಮಲ್ತೆರು. ಸಭಾಲೇಸನ ದುಂಬದ ಮಂತ್ರಿ ಬಿ ರಮಾನತ್ ರೈ ಉದಿಪನ ಮಲ್ತದ ಪಾತಿರ್ದು ವ್ಯವಸ್ಥಾಪನ ಸಮಿತಿದಕ್ಲಿನ ಎಡ್ಡೆ ಯೋಜನೆಲಿಡ್ದು ಕ್ಷೇತ್ರಗೂ ಬರ್ಪನ ಭಕ್ತರು ನನಲಾತ್ ಹೆಚ್ಚಡು ನನಲಾತ್ ಅನುಕೂಲ ಆವಡಂದು ಎಡ್ಡೆಪ್ಪು ಬಯಕಿಯರು. ಉದ್ಯಮಿ ಜಗನ್ನಾಥ ಚೌಟ ಬದಿಗುಡ್ಡೆ, ಜಿಲ್ಲಾ ಪಂಚಾಯತ್ ದುಂಬದ ಸದಸ್ಯರು ಪದ್ಮಶೇಖರ ಜೈನ್ ಬಲ್ಲುಡಿಗುತ್ತು, ಮಣಿ ನಾಲ್ಕೂರು ಸೇವಾ ಸಹಕಾರಿ ಸಂಘದ ಗುರುಕಾರ್ಯರು ರಾಧಾಕೃಷ್ಣ ಮಯ್ಯ ಕೈಯೋಡು, ಅಗರಿ ಎಂಟರ್ಪ್ರೈಸಸ್ ಯಜಮಾನರು ಅಗರಿ ರಾಘವೇಂದ್ರ ರಾವ್, ಕಾರಿಂಜೇಶ್ವರ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿ ಗುರುಕಾರ್ಯರು ವೀರೇಂದ್ರ ಅಮೀನ್ ಈ ಪೊರ್ತೊಡಿತ್ತರು. ಒಡಿಪು ಉಚ್ಚಿಲ ದಸರಾ 2025 ಐತಾರ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಆಂಜೋಲಿನ ಬುಕ್ಕ ಪೊಂಜೋಲಿನ ಕುಸ್ತಿ ಪಂತ ಬುಕ್ಕ ರಾಜ್ಯ ಮಟ್ಟದ ಆಂಜೋಲಿನ ದೇಹದಾಡ್ಯ ಪಂತ ನಡೆತಂಡ. ಒಡಿಪು ಉಚ್ಚಿಲ ದಸರಾ 2025 ಉಚ್ಚಿಲದ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನಡು ನಡತೊಂದಿತದ 7ನೇ ದಿನ ಐತಾರ ನವದುರ್ಗೆಲೆಡು ಕಾಳರಾತ್ರಿ ದೇವಿನ ಆರಾಧನೆ ನಡೆತಂಡ. ಉಚ್ಚಿಲ ದಸರಡು ನಿಚ್ಚಲ ಬೇತೆ ಬೇತೆ ಪಂತೊಲ್ಲಿನ ನಡಪಾಂದುಲೆರು. 7ನೇ ದಿನ ಒಡಿಪು ಸೇರಿದ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪೊಂಜೋಲಿನ ಬೊಕ್ಕ ಆಂಜೋಲಿನ ಕುಸ್ತಿ ಪಂತ ಬೊಕ್ಕ ರಾಜ್ಯ ಮಟ್ಟದ ಆಂಜೋಲಿನ ದೇಹದಾಡ್ಯ ಪಂಥ ನಡಪಾಯಿರು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಅಭಿವೃದ್ಧಿದ ಸಾರಥಿ ಡಾಕ್ಟರ್ ಜಿ ಶಂಕರ್ ಕುಸ್ತಿ ಪಂಥ ಉದಿಪನ ಮಲ್ತಿರು.
ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಗುರುಕಾರ್ಯರು ಜಯಸಿ ಕೋಟ್ಯಾನ್, ಕ್ಷೇತ್ರದ ಗುರುಕಾರ್ಯರು ಗಿರಿಧರ ಸುವರ್ಣ, ಅಖಿಲ ಭಾರತ ಪವರ್ ಲಿಫ್ಟಿಂಗ್ ಫೆಡರೇಷನ್ ಗುರುಕಾರ್ಯರು ಸತೀಶ್ ಕುದ್ರೋಳಿ, ಕುಡ್ಲದ ಬಾಲಾಂಜನೇಯ ವ್ಯಾಯಾಮ ಶಾಲೆದ ಗುರುಕಾರ್ಯರು ಉಮೇಶ್ ಕಟ್ಟಿ, ಗೋವರ್ಧನ ಭಂಗೇರ, ರಾಜೇಶ್ ಪುತ್ರನ್ ಉಳ್ಳಾಲ, ಶೋಭೇಂದ್ರ ಸಸಿಬಿತ್ಲು, ಹೇಮಂತ ಹೊಯ್ಗೆ ಬಜಾರ್ ಈ ಪೊರ್ತೊಡಿದ್ದರು. ಕುಸ್ತಿ ಪಂತ ಬೊಕ್ಕ ದೇಹದಾಡ್ಯ ಪಂತೋಡು ಗೆಂದಿನ ಕ್ಲೆಗು ಡಾಕ್ಟರ್ ಜಿ ಶಂಕರ್ ಬೊಕ್ಕ ಪದಾಧಿಕಾರಿಗಳು ಬಿನ್ನೆ ರೈತದ ಇನಾಮ್ಲೇನು ಪಟ್ಟಿಯರು. ಮಂಗಳೂರು ಮೂಲದ ದುಬೈ ಉಪ್ಪುನ ಉಪ್ಪಿನಂಗಡಿದ ಓರ್ಮನೆ ತರಗತಿದ ವಿದ್ಯಾರ್ಥಿನಿ ಆಮಿಷಾ ಆನಂದ್ ದುಬೈ ಯುಎಇದ ಅಂತಾರಾಷ್ಟ್ರೀಯ ಕ್ರಿಕೆಟ್ ತಂಡಗೂ ಆಯ್ಕೆಯಾದರು. ಮಂಗಳೂರು ಜಿಲ್ಲೆದ ಉಪ್ಪಿನಂಗಡಿದ ಕೈತಲ್ದ ವಳಾಲ್ ಬಜತೂರು ಗ್ರಾಮದ ಪಟ್ಟೆಮನೆ ಅಮಿಷಾ ಆನಂದ್ ಸೆಪ್ಟೆಂಬರ್ 27 ಅಕ್ಟೋಬರ್ 4 ಮುಟ್ಟ ಶ್ರೀಲಂಕಾದ ಕೊಲಂಬೋಡು ನಡಪುನ ಅಂಡರ್ 22 ವಯು ವಿಭಾಗದ ಪುಂಜೋಕ್ಲಿನ ಇಂಡೋರ್ ವಿಶ್ವಕಪ್ ಕ್ರಿಕೆಟ್ ಕೂಟುಗೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ದೇಶದ ಅಂತಾರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಂಡಡು ಸ್ಥಾನನು ಪಡೆಯೊಂದಿರು. ಈ ಕ್ರಿಕೆಟ್ ಪಂದ್ಯ ಕೂಟುಡು ಯುಎಇ ಸೇರಿನಂಚ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಸೌತ್ ಆಫ್ರಿಕಾ, ಶ್ರೀಲಂಕಾ ಅಂಚನೆ ಭಾರತದ ಮಹಿಳಾ ತಂಡಲು ಪಾಲ್ಪಡೆಯರೆವುಲ್ಲ. 14 ವರ್ಷದ ಅಮಿಷಾ ಯುಎಇದ ಅಂತಾರಾಷ್ಟ್ರೀಯ ಇಂಡೋರ್ ಕ್ರಿಕೆಟ್ ತಂಡದ ಕಿರಿಯ ಗೊಬ್ಬುದಾರಾದಿತದ ಕರ್ನಾಟಕ ಮೂಲದ ಗೊಬ್ಬುದಾರ ಪಂಪುನವು ಬಾರಿ ಒಂಜಿ ಪೆರ್ಮೆದ ಸಂಗತಿಯಾದುಂಡು. ದುಬೈ ಜೇಸಸ್ ಪ್ರೈವೇಟ್ ಸ್ಕೂಲುಡು ಓರ್ಮನೆ ಕ್ಲಾಸ್ ಓದೊಂದುಪ್ಪುನ ಅಮಿಷಾ ದುಬೈಡುಪ್ಪುನ ಕ್ರೀಡಾ ಪ್ರೇಮಿ ಆನಂದ್ ಪಟ್ಟೆ ಬೊಕ್ಕ ವಿನುತಾ ಆನಂದ್ ಮೊಕ್ಲಿನ ಮಗಲು. ಇಡೆಗು ಇನ್ನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.